ಶಾಸಕ ವಿಶ್ವನಾಥ್ ಕೊಹ್ಲಿಯ ಸ್ಕೆಚ್ನ ವಿಡಿಯೋ ಹಾಗೂ ಆಡಿಯೋ ಬಾಂಬ್ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಮತ್ತು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರುವ ಕುಳ್ಳಾ ದೇವರಾಜ್ ನಡುವೆ ಹತ್ಯೆ ಸ್ಕೆಚ್ ಕುರಿತಂತೆ ನಡೆದ ಮಾತುಕತೆ ಈಗ ದೊಡ್ಡ ಹವಾ ಎಬ್ಬಿಸಿದೆ. ಈ ಪ್ರಕರಣ ಪೊಲೀಸ್ ಮೆಟ್ಟಿಲೇರಿದ್ದು ಎಫ್ಐಆರ್ ದಾಖಲಾಗಿದೆ ಹಾಗೂ ಆರೋಪಿಗಳ ವಿರುದ್ಧ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಕುರಿತಂತೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯಾಯಾಲಯದ ಅನುಮತಿ ಪಡೆದು ರಾಜಾನುಕುಂಟೆ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 120B ಮತ್ತು 506 ರಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆದರೆ ಈ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ವ್ಯವಸ್ಥಿತ ಷಡ್ಯಂತ್ರ ನಡೆದಿರುವ ಶಂಕೆ ವ್ಯಕ್ತವಾಗ್ತಿದೆ. ಎಫ್ಐಆರ್ ಪ್ರತಿಯ ಆರೋಪಿ ಕಾಲಂನಲ್ಲಿ ಪ್ರಮುಖ ಆರೋಪಿಗಳ ಹೆಸರೇ ಇಲ್ಲ. ಶಾಸಕರ ಹೆಸರಿನಲ್ಲಿ ಕುಳ್ಳಾ ದೇವರಾಜ್ ಹೆಸರು ಉಲ್ಲೇಖವಾಗಿಲ್ಲ. ಕೇವಲ ಗೋಪಾಲಕೃಷ್ಣ ಅಂಡ್ ಅದರ್ಸ್ ಅಂತ ತನಿಖಾಧಿಕಾರಿ ಪಿಎಸ್ಐ ಭವಿತಾರಿಂದ ಉಲ್ಲೇಖವಾಗಿದೆ. ಇನ್ನು ಶಾಸಕರ ಹತ್ಯೆಗೆ ಸಂಚು ರೂಪಿಸಿದ 10ಕ್ಕೂ ಹೆಚ್ಚು ಜನರಿಗೆ ಬೆಂಗಳೂರಿನ ರಾಜಾನುಕುಂಟೆ ಠಾಣೆ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ಗೋಪಾಲಕೃಷ್ಣ, ಕುಳ್ಳಾ ದೇವರಾಜ್, ಕಾಂತ, ಧರ್ಮ, ಮಂಜಾ, ಗೋಪಾಲಕೃಷ್ಣ ಸಹಚರರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕುಳ್ಳಾ ದೇವರಾಜ್ ಸಂಚಿಗೆ ವಿಡಿಯೋ ಎಡಿಟಿಂಗ್, ಇನ್ನು ಸ್ಟಿಂಗ್ಗೆ ಸಹಕರಿಸಿ ಬೆಂಬಲ ನೀಡಿದವರಿಗೂ ನೋಟಿಸ್ ನೀಡಲಾಗಿದೆ.